ಮೂಡುಬಿದಿರೆಯ ಪಡುಮಾರ್ನಾಡು ಗ್ರಾಮ ಪಂಚಾಯತ್ ಹಾಗೂ ಭಾರತೀಯ ಅಂಚೆ ಇಲಾಖೆ ಪುತ್ತೂರು ವಿಭಾಗದ ಸಹಯೋಗದೊಂದಿಗೆ ಪಂಚಾಯತ್ ಸಭಾಭವನದಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿ ಆಂದೋಲನ ನಡೆಯಿತು. ಶಾಸಕ ಉಮನಾಥ್ ಕೋಟ್ಯಾನ್ ಆಂದೋಲನವನ್ನು ಉದ್ಘಾಟಿಸಿ ಮಾತನಾಡಿ, ಆಧಾರ್ ಕಾರ್ಡ್ ಸಹಿತ ದಾಖಲೆಗಳಲ್ಲಿರುವ ತಪ್ಪುಗಳನ್ನು ಸರಿಪಡಿಸಲು ಅಧಿಕಾರಿಗಳು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿದರು. ಎಲ್ಲದಕ್ಕೂ ನಮ್ಮಲ್ಲಿ ಆಧಾರ್ ಇದೆಯಾ ಅಂತ ಕೇಳ್ತಾರೆ. ಎಲ್ಲ ಕಡೆಗಳಲ್ಲಿ ಹೋದಾಗ ಇವತ್ತು ಇಡೀ ದೇಶದಲ್ಲಿ ಆಧಾರ್ ಒಂದು ಪ್ರಮುಖ ನಮ್ಮ ಜೀವನದ ಅಂಗ. ಆದ್ರೆ ಏನಾಗಿದೆ ಅಂತ ಕೇಳಿದ್ರೆ ಇವತ್ತು ಹಲವಾರು ತಪ್ಪುಗಳು ಆಧಾರಲ್ಲಿ. ಆ ತಪ್ಪುಗಳನ್ನ ಸರಿ ಮಾಡಲಿಕ್ಕೆ ಹೋದಾಗ ಪುನಃ ಅದರಲ್ಲಿ ಕೆಲವು ತಪ್ಪುಗಳು ಕಾರಣ ಕೇಳುವಾಗ ಅದು ಎರರ್ ಬರ್ತದೆ, ಕಂಪ್ಯೂಟರ್ ಸರಿ ಇಲ್ಲ, ಸಮಾನ ಇಲ್ಲ. ಪಡುಮಾರ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ದಯಾನಂದ ಪೈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪಡುಮಾರ್ನಾಡು ಮೂಡುಮಾರ್ನಾಡು ಗ್ರಾಮಗಳ ಅಭಿವೃದ್ಧಿಗೆ ಶಾಸಕರು ಅನುದಾನವನ್ನು ಒದಗಿಸ್ತಾ ಇದ್ದಾರೆ. ದಶಕದಿಂದ 5 ಸೆನ್ಸ್ ನಿವೇಶನದ ಬೇಡಿಕೆ ಇದೆ. ಶಾಸಕರು ಈ ಬಗ್ಗೆ ತಹಶೀಲ್ದಾರ್ ಸೂಚಿಸಿ ಶೀಘ್ರ ಮಂಜೂರು ಮಾಡುವಂತೆ ಒತ್ತಾಯಿಸಿದರು. ಕಡಲಕೆರೆಯ ಮಣ್ಣನ್ನು ಮತ್ತೆ ತೆಗೆದು ಅದರಲ್ಲಿ ನೀರು ನಿಲ್ಲುವಂಥ ಮಣ್ಣನ್ನು ಹಾಕಿ ಆ ಪರಿಸರಕ್ಕೆ ಎಲ್ಲ ಬಾವಿಗಳಿಗೆ ಮತ್ತು ಆ ನೀರಿನ ಮಟ್ಟವನ್ನು ಏರಿಸುವಂಥ ಒಂದು ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ. ಎಲ್ಲ ರೀತಿಯ ಆಕರ್ಷಣೀಯ ಕ್ಷೇತ್ರವಾಗಿ ಮಾಡುವಲ್ಲಿ ಸುಮಾರು 5 ಕೋಟಿ ರೂಪಾಯಿ ಮತ್ತು ಅದಕ್ಕೂ ಮಿಕ್ಕಿ ಕಾರ್ಯಕ್ರಮ ಹಾಕಿದ್ದಾರೆ. ನಮ್ಮ ಪಡುಮಾರ್ನಾಡು ಮೂಡುಮಾರ್ನಾಡು ಗ್ರಾಮ. ಈ ಸಂದರ್ಭ ಜಿಲ್ಲಾ ಪಂಚಾಯತ್ ಸದಸ್ಯೆ ಕೆಪಿ ಸುಜಾತ, ತಾಲೂಕು ಪಂಚಾಯತ್ ಸದಸ್ಯ ಪ್ರಶಾಂತ್ ಅಮೀನ್, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಶ್ರೀನಾಥ ಸುವರ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪ್ರೇಮಶ್ರೀ, V4 News 24/7 ಮೂಡುಬಿದಿರೆ.